ಕಣಜದ ಹುಳುಗಳು ಕಡಿದು ಅಧ್ಯಾಪಕರೋರ್ವರು ಮೃತಪಟ್ಟ ಘಟನೆ ಕಾಸರಗೋಡಿನ ಬಂದಟ್ಕ ಸಮೀಪದ ಬಳಂತೋಡು ಎಂಬಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ. ಚಾಮುಂಡಿಗುಡ್ಡೆಯ ವಿಜಯನ್ ಮೃತಪಟ್ಟವರು ಎಂದು ತಿಳಿದುಬಂದಿದೆ. ಬಳಂತೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಅಧ್ಯಾಪಕರಾಗಿದ್ದರು. ಬೆಳಗ್ಗೆ ಮನೆ ಸಮೀಪದ ಹಿತ್ತಲಿನಲ್ಲಿ ಕಾರ್ಮಿಕರ ಜೊತೆ ಪೊದೆಗಳನ್ನು ಕಡಿಯುತ್ತಿದ್ದಾಗ ಕಣಜದ ಹುಳುಗಳು ದಾಳಿ ನಡೆಸಿದ್ದು, ಗಂಭೀರ ಸ್ಥಿತಿಯಲ್ಲಿ ಬಂದಟ್ಕದ ಆಸ್ಪತ್ರೆಗೆ ತಲುಪಿಸಿದ್ರು. ಚಿಕಿತ್ಸೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಜೊತೆಗಿದ್ದ 4 ಕಾರ್ಮಿಕರ ಮೇಲೂ ಕಣಜದ ಹುಳುಗಳು ದಾಳಿ ನಡೆಸಿದ್ದು, ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ.